ಜೀವನದಲ್ಲಿ ಚಿಂತೆ, ಹತಾಶೆ, ದುಃಖ ಯಾರಿಗಿರಲ್ಲ ಹೇಳಿ? ನಿಮ್ಮೆಲ್ಲ ನೋವು, ಹತಾಶೆ ಶ್ರೀಕೃಷ್ಣನ ಈ ನುಡಿಮುತ್ತುಗಳನ್ನ ಕೇಳಿದ್ರೆ ದೂರವಾಗುತ್ತೆ. ಅದಕ್ಕಾಗಿ ಈ ವಿಡಿಯೋ ಸ್ಕಿಪ್ ಮಾಡದೆ ಕೊನೆಯವರೆಗೂ ನೋಡಿ. ಶ್ರೀಕೃಷ್ಣ ಪರಮಾತ್ಮ ಹೇಳ್ತಾರೆ, ಭಾವನೆಗಳಿಗೆ ಒಳಗಾದಾಗ ಅದು ನಮ್ಮನ್ನ ಶಕ್ತಿಹೀನರನ್ನಾಗಿ ಮಾಡುತ್ತದೆ ಮತ್ತು ಕರ್ತವ್ಯದಿಂದ ವಂಚಿತರಾಗುವಂತೆ ಮಾಡುತ್ತದೆ. ಧರ್ಮದ ಮಾರ್ಗ ನಮ್ಮ ಭಾವನೆಗೂ ಮೀರಿತು. ಆದರೆ ವಾತ್ಸಲ್ಯ, ತಿರಸ್ಕಾರ, ಆಸೆ ಎನ್ನುವುದು ಭಾವನಾತ್ಮಕವಾದದ್ದು. ಹಾಗಾಗಿ ಅತಿ ಆಸೆ ಪಡದೆ, ಅಸೂಯೆಯೂ ಪಡದೆ, ಭಾವನಾತ್ಮಕವಾಗಿ ಯೋಚಿಸುವುದನ್ನ ಬಿಟ್ಟು ಮುಂದಾಗಬೇಕಾಗಿರುವ ಕೆಲಸದ ಮೇಲೆ ಗಮನ ಹರಿಸುವುದನ್ನ ಪ್ರತಿಯೊಬ್ಬರೂ ಕಲಿಯಬೇಕು. ಎಲ್ಲವೂ ಅಂದುಕೊಂಡಂತೆ ನಡೆಯಲು ಸಾಧ್ಯವಿಲ್ಲ. ನೀವು ಜೀವನದಲ್ಲಿ ಕಷ್ಟಗಳನ್ನೇ ಅನುಭವಿಸುತ್ತಿದ್ದರೆ ಅದರ ಹಿಂದೆ ಒಂದು ಕಾರಣವಿರುತ್ತದೆ. ಭವಿಷ್ಯದ ಬಗ್ಗೆ ಚಿಂತಿಸುವ ಬದಲು ಪ್ರಸ್ತುತ ಘಟನೆಗಳ ಬಗ್ಗೆ ಚಿಂತಿಸಿ ಎಂಬುದು ಭಗವಂತ ಶ್ರೀಕೃಷ್ಣನ ವಾಣಿ. ಇದನ್ನರಿತು ಮುಂದುವರಿದರೆ ನಮ್ಮ ಜೀವನದಲ್ಲಿ ನೋವು, ಹತಾಶೆಗೆ ಜಾಗವೇ ಇರುವುದಿಲ್ಲ. ನಮ್ಮ ಕರ್ಮ ಎಂದರೆ ಕೆಲಸದ ಬಗ್ಗೆ ಭಗವಂತನು, ಕೆಲಸವು ನಮ್ಮ ಜೀವನದ ದೊಡ್ಡ ಭಾಗವಾಗಿದೆ. ಇದನ್ನು ಸಾಧಿಸಲು ಉತ್ತಮ ಮಾರ್ಗವೆಂದರೆ ನಾವು ಮಾಡುತ್ತಿರುವ ಕೆಲಸವೇ ಉತ್ತಮವೆಂದು ಪರಿಗಣಿಸುವುದು ಮತ್ತು ಅದನ್ನ ಒಪ್ಪಿಕೊಳ್ಳುವುದು. ನಾವು ಮಾಡುವ ಕೆಲಸವನ್ನು ನಾವು ಯಾವಾಗಲೂ ಗೌರವಿಸಬೇಕು. ನಾವು ಮಾಡುವ ಕೆಲಸದಲ್ಲಿ ದೊಡ್ಡದು, ಚಿಕ್ಕದು ಎನ್ನುವ ವ್ಯತ್ಯಾಸವನ್ನು ಮಾಡಲು ಹೋಗಬಾರದು ಎಂದು ಹೇಳಿದ್ದಾರೆ. ಇದನ್ನು ಅರ್ಥ ಮಾಡಿಕೊಂಡವರು ವಯಸ್ಸಾದ ವಾಚ್ಮ್ಯಾನ್ಗೂ ಅವರ ವೃತ್ತಿಯನ್ನು ಪರಿಗಣಿಸದೆ ವಯಸ್ಸನ್ನು ಪರಿಗಣಿಸಿ ಬನ್ನಿ ಹೋಗಿ ಎಂದು ಗೌರವದಿಂದ ನಡೆದುಕೊಳ್ಳುತ್ತಾರಲ್ಲವೇ? ಬದುಕಿನಲ್ಲಿ ಏನೇ ನಡೆದರೂ ಒಳ್ಳೆಯದೇ. ವರ್ತಮಾನದಲ್ಲಿ ಏನಾಗುತ್ತಿದೆಯೋ ಅದೆಲ್ಲವೂ ಉತ್ತಮವಾಗಿಯೇ ನಡೆಯುತ್ತಿದೆ. ಮುಂದೆ ಏನಾಗುವುದು ಅದು ಕೂಡ ಚೆನ್ನಾಗಿರುತ್ತದೆ. ಭವಿಷ್ಯದ ಬಗ್ಗೆ ಚಿಂತಿಸಬೇಡಿ, ವರ್ತಮಾನದಲ್ಲಿ ಜೀವಿಸಿ ಎಂಬ ಶ್ರೀಕೃಷ್ಣ ಪರಮಾತ್ಮನ ಮಾತು ನಿಜಕ್ಕೂ ಸ್ಫೂರ್ತಿಯಲ್ಲವೇ? ನಿಮ್ಮ ಗುರಿಯನ್ನು ಸಾಧಿಸುವಲ್ಲಿ ನೀವು ವಿಫಲರಾದರೆ ತಂತ್ರವನ್ನು ಬದಲಿಸಿ, ಗುರಿಯನ್ನಲ್ಲ ಎಂಬ ಭಗವಂತನ ಮಾತನ್ನು ನಂಬಿ ಮುನ್ನಡೆದರೆ ಯಶಸ್ಸು ಖಂಡಿತ. ನಮ್ಮಲ್ಲಿ ಅನೇಕರು ಸೋತಾಗ ಗುರಿಯನ್ನೇ ಬದಲಿಸುತ್ತಾರೆ. ಆದರೆ ಗುರಿಯತ್ತ ಗಮನ ಹರಿಸಿ ತಂತ್ರವನ್ನ ಬದಲಿಸಿ ಮತ್ತೊಂದು ಆಯಾಮದಲ್ಲಿ ಪ್ರಯತ್ನಿಸಿದರೂ ಯಶಸ್ಸನ್ನು ಕಂಡಿದ್ದಾರೆ. ಶ್ರೀಕೃಷ್ಣ ಪರಮಾತ್ಮನ ಯಾವ ಮಾತುಗಳು ಸುಳ್ಳಲ್ಲ ಎಂಬುದು ಅದನ್ನು ನಿಜ ಜೀವನದಲ್ಲಿ ಅಳವಡಿಸಿಕೊಂಡವರಿಗೆ ಮಾತ್ರ ಗೊತ್ತು. ಅಷ್ಟೇ ಅಲ್ಲದೆ ಶ್ರೀಕೃಷ್ಣ ಪರಮಾತ್ಮನಿಗಿಂತ ದೊಡ್ಡ ಸೈಕಾಲಜಿಸ್ಟ್ ಮತ್ತೊಬ್ಬರಿಲ್ಲ. ಭಗವದ್ಗೀತೆಗಿಂತ ದೊಡ್ಡ ಪ್ರೇರಣೆ, ದಾರಿದೀಪ ಇನ್ನೊಂದಿಲ್ಲ.